ಪಂಚಾಯತ್ ಆಡಳಿತವು ಅಧಿಕಾರಿಗಳೊಂದಿಗೆ ಸೇರಿ ತನ್ನ ಹೆಸರಿನ ಭೂಮಿಯಲ್ಲಿ ಅಕ್ರಮವಾಗಿ ಪಂಚಾಯತ್ ಕಟ್ಟಡ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿದ್ದ ಮಹಿಳೆ ಇದೀಗ ಹೊಸದಾಗಿ ನಿರ್ಮಾಣಗೊಳ್ತಾ ಇರುವಂತಹ ಪಂಚಾಯತ್ ಕಟ್ಟಡದಲ್ಲಿ ಒಲೆ ಉರಿಸಿ ಗೃಹ ಪ್ರವೇಶ ಮಾಡಿದಂತಹ ಅಪರೂಪದ ಘಟನೆ ನಡೆದಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಜಾರು ಎಂಬಲ್ಲಿ ತೆಕ್ಕಾರು ಗ್ರಾಮ ಪಂಚಾಯತ್ಗಾಗಿ ನೂತನ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ. ಈಗಾಗಲೇ 2 ಅಂತಸ್ತಿನ ಕಟ್ಟಡ ನಿರ್ಮಾಣಗೊಂಡು ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುವ ಹಂತಕ್ಕೂ ತಲುಪಿದೆ. ಆದರೆ ಏಕಾಏಕಿ ಪಂಚಾಯತ್ನ ಸದಸ್ಯೆ ಯಮುನಾ ನಾಯ್ಕ ಎಂಬುವರು ಈ ಕಟ್ಟಡದಲ್ಲಿ ಒಲೆ ಉರಿಸಿ ಗೃಹ ಪ್ರವೇಶ ಮಾಡಿ ತನ್ನ ಕುಟುಂಬ ಸದಸ್ಯರೊಂದಿಗೆ ವಾಸಿಸಲು ಆರಂಭಿಸಿದ್ದಾರೆ. ಯಮುನಾ ನಾಯ್ಕರ ಪ್ರಕಾರ ತೆಕ್ಕಾರು ಗ್ರಾಮ ಪಂಚಾಯತ್ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಭೂಮಿ ತನ್ನ ಹೆಸರಲ್ಲಿದ್ದು 1980ರಲ್ಲಿ ಯಮುನಾ ಪತಿ ನೇಮು ನಾಯ್ಕರಿಗೆ ಸರ್ಕಾರವು ಪರಿಶಿಷ್ಟ ಪಂಗಡ ಕೋಟಾದಡಿ ಈ ಜಾಗವನ್ನು ಮಂಜೂರು ಮಾಡಿದೆ. ಯಮುನಾ ನಾಯ್ಕರಿಗೆ ಸರ್ವೆ ನಂಬರ್ 103/1A ಯಲ್ಲಿ 69 ಸೆಂಟ್ಸ್ ಜಾಗ ಮತ್ತು 64P1/23 ರಲ್ಲಿ 95 ಸೆಂಟ್ಸ್ ಜಾಗವಿದೆ. 103/1A ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಲು ಯಮುನಾ ನಾಯ್ಕ ಜಾಗ ಬಿಟ್ಟುಕೊಟ್ಟಿದ್ದು, ಇದೀಗ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲೇ ತೆಕ್ಕಾರು ಗ್ರಾಮ ಪಂಚಾಯತ್ ತನ್ನ ನೂತನ ಕಚೇರಿಗಾಗಿ ಕಟ್ಟಡ ಕಾಮಗಾರಿ ನಡೆಸ್ತಾ ಇದೆ. ಪಂಚಾಯತ್ ಆಡಳಿತ ಮಂಡಳಿ ಈ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲೇ ಯಮುನಾ ನಾಯ್ಕರು ಪಂಚಾಯತ್ ನಿರ್ಧಾರಕ್ಕೆ ಸಾಮಾನ್ಯ ಸಭೆಯಲ್ಲೇ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದರೆ ಪಂಚಾಯತ್ ಆಡಳಿತ ಮಂಡಳಿ ಯಮುನಾ ಅವರ ಆಕ್ಷೇಪವನ್ನು ಮಾನ್ಯ ಮಾಡಿದೆ. 2019ರಲ್ಲಿ ಕಟ್ಟಡ ಕಟ್ಟುವ ಕಾಮಗಾರಿ ಆರಂಭಿಸಿತ್ತು. ಈ ನಡುವೆ ಯಮುನಾ ಅವರು ಪುತ್ತೂರು ಸಹಾಯಕ ಆಯುಕ್ತರಿಗೆ ಈ ನಿರ್ಧಾರದ ವಿರುದ್ಧ ದೂರನ್ನ ಸಲ್ಲಿಸಿದ್ರು. ಆದರೆ ಇದೀಗ ಕಟ್ಟಡದ 2 ಅಂತಸ್ತಿನ ಕಾಮಗಾರಿ ಮುಕ್ತಾಯಗೊಳ್ಳುವಂತೆಯೇ ಯಮುನಾ ಮತ್ತು ಅವರ ಕುಟುಂಬಸ್ಥರು ಕಟ್ಟಡದಲ್ಲಿ ವಾಸಿಸಲು ಆರಂಭಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಬಿಟ್ಟುಕೊಡೋದಿಲ್ಲ ಅಂತ ಯಮುನಾ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ನಮಗೆ ಇವರು ಬಂದು ಅಕ್ರಮವಾಗಿ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಜಾಗ ಅಂತಲೇ ನಾವು ಇಲ್ಲಿ ಕೂತಿದ್ದೆವು. ಅವರು ನಿಜವಾಗೂ ಸ್ಯಾಂಕ್ಷನ್ ಆಗಿದ್ದು 103ರಲ್ಲಿ ಅಲ್ಲ, ಇದು 103 ಸರ್ವೆ ನಂಬರಲ್ಲಿ ಇರುವುದು. ಈಗ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಅದು ಅವರು ಸ್ಯಾಂಕ್ಷನ್ ಆಗಿದ್ದು 64 ಸರ್ವೆ ನಂಬರಲ್ಲಿ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಮಾತುಕತೆ DS ಮೇಡಮ್ ಅವ್ರ ಹತ್ರ ಹೋಗಿ ಇದು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಆಗಿ ಅಲ್ಲೆಲ್ಲಿ ಎನ್ಕ್ವೈರಿ ಆಯಿತು. ಅವರು ಕಂದಾಯ ಇಲಾಖೆಗೆ ಹಾಕಿ ಇದು ಸರ್ವೆ ಎಲ್ಲ ಮಾಡ್ತೇನೆ ಅಂತ ಅಂದರು. ಯಾಕಂದರೆ ಇದು ನಮ್ಮ ಜಾಗ, ನಮಗೆ ಬೇಕೇ ಬೇಕು, ನಾವು ಬಿಟ್ಕೊಡಲ್ಲ. ಒಂದು 64/1P1ರಲ್ಲಿ 95 ಸೆಂಟ್ಸ್ ಮತ್ತು 103/1A2ರಲ್ಲಿ 69 ಸೆಂಟ್ಸ್ ಜಾಗವನ್ನು ಸರ್ಕಾರ ಮಂಜೂರುಗೊಳಿಸುತ್ತದೆ. ಪರಿಶಿಷ್ಟ ಪಂಗಡದವರಿಗೆ ನೇರವಾಗಿ ಅವರಿಗೆ ಮಂಜೂರಾಗಿರ್ತದೆ ಆ ಜಮೀನು. ಇದು ಪಂಚಾಯತಿಗೆ ಹೊಸ ಕಟ್ಟಡ ಕಟ್ಟಲು ಅವರು ಜಮೀನನ್ನು ಹುಡುಕುತ್ತಿರುವ ಸಂದರ್ಭದಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ 64/1P1ರಲ್ಲಿ ಅವರಿಗೆ 20 ಸೆಂಟ್ಸ್ ಜಾಗ ಮಂಜೂರಾಗಿದೆ. ಆನಂತರ ಆ ಜಮೀನು ಬೇಡ ಅಂತೇಳಿ ಮತ್ತೆ ಇಲ್ಲೇ ಪಕ್ಕದಲ್ಲಿ 64 ಸರ್ವೆ ನಂಬರದಲ್ಲಿ ಅವರಿಗೆ ಮತ್ತೆ 20 ಸೆಂಟ್ಸ್ ಜಾಗವನ್ನು ಸರ್ಕಾರ ಮಂಜೂರುಗೊಳಿಸುತ್ತೆ ಅಂತೇಳಿ ಅವರು ನಕ್ಷೆಯನ್ನು ನಮಗೆ ತೋರಿಸುತ್ತಾರೆ. ನಾವು ಸಹಾಯಕ ಆಯುಕ್ತರು ಪುತ್ತೂರು ಅವರಲ್ಲಿ ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ನಮಗೆ 2 ಮಾಹಿತಿ ಕೂಡ ಸಿಕ್ಕಿರ್ತದೆ. ಆದರೆ ಪಂಚಾಯತಲ್ಲಿ ಕೊಟ್ಟಿರುವಂಥ ಮಾಹಿತಿಗೆ ಮತ್ತೆ ಅದಕ್ಕೆ ತಾಳೆ ಬರ್ತಾ ಇಲ್ಲ. ವರ್ಷದ ಹಿಂದೆ ಬಾರಿಯಾ ಗ್ರಾಮ ಪಂಚಾಯತ್ನಲ್ಲೇ ಇದ್ದ ತೆಕ್ಕಾರು ಇದೀಗ ಗ್ರಾಮ ಪಂಚಾಯತ್ ಆಗಿ ಮಾರ್ಪಟ್ಟಿದೆ. ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರುವ ಈ ಪಂಚಾಯತ್ಗೆ ಸರ್ಕಾರ ಸರ್ವೆ ನಂಬರ್ 64/1P1ರಲ್ಲಿ 20 ಸೆಂಟ್ಸ್ ಜಾಗವನ್ನ ನೂತನ ಕಟ್ಟಡಕ್ಕೆಂದು ಮಂಜೂರು ಮಾಡಿದೆ. ಈ ಜಾಗವು ಸದ್ರಿ ಪಂಚಾಯತ್ ಕಟ್ತಾ ಇರುವ ನೂತನ ಕಟ್ಟಡಕ್ಕಿಂತ 1 ಕಿಲೋಮೀಟರ್ ದೂರದಲ್ಲಿದ್ದು, ಯಮುನಾ ನಾಯ್ಕರ 103/1ರಲ್ಲಿ ಕಟ್ತಾ ಇರುವಂತಹ ಉದ್ದೇಶ ಗೊಂದಲಕ್ಕೆ ಕಾರಣವಾಗಿದೆ. ಈ ಸಂಬಂಧ ಪಂಚಾಯತ್ ಅಧ್ಯಕ್ಷರನ್ನ ಸಂಪರ್ಕಿಸಿದಾಗ ಕಟ್ಟಡ ಕಟ್ಟುತ್ತಿರುವ ಜಾಗವನ್ನ ಸರ್ಕಾರ ಪಂಚಾಯತ್ಗೆ ಮಂಜೂರು ಮಾಡಿದೆ. ಆದರೆ ಕಳೆದ 4 ವರ್ಷದಿಂದ ಜಾಗದ ಬಗ್ಗೆ ಯಾವುದೇ ತಕರಾರು ಎತ್ತದ ಪಂಚಾಯತ್ ಸದಸ್ಯೆ ಯಮುನಾ ನಾಯ್ಕರು ಇದೀಗ ಏಕಾಏಕಿ ಕಟ್ಟಡದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ.
ಜಾಗ ಯಾರದ್ದೇ ಆಗಿರಲಿ ಸರ್ಕಾರ ಓರ್ವ ವ್ಯಕ್ತಿಗೆ ಜಮೀನು ಮಂಜೂರು ಮಾಡಿರುವ ಸಂದರ್ಭ ಪಹಣಿ ಪತ್ರದ ಹಿಂದೆ ಸರ್ಕಾರ ಯಾವಾಗ ಕೇಳಿದ್ರೂ ಭೂಮಿಯನ್ನ ಕೊಡಬೇಕು ಅನ್ನೋದನ್ನ ನಮೂದಿಸಿದೆ ಎನ್ನುವ ಮೂಲಕ ಜಮೀನನ್ನ ತಮಗೆ ಬಿಟ್ಟುಕೊಡುವುದು ಅನಿವಾರ್ಯ ಎಂಬ ಮಾತನ್ನ ಹೇಳುತ್ತಾರೆ. ನಾನು ಪಂಚಾಯತ್ ಅಧ್ಯಕ್ಷ ಆದ ಮೇಲೆ 2ನೇ ಮಹಡಿಯ ಕಟ್ಟಡ 20 ಲಕ್ಷ ರೂಪಾಯಿ ಸರ್ಕಾರದ ಮತ್ತೊಂದು ಶಾಸನಬದ್ಧ ಅನುದಾನದಲ್ಲಿ ಕಟ್ಟಡ ಪ್ರಾರಂಭ ಆಗಿತ್ತು. 4 ವರ್ಷದಿಂದ ಪ್ರಾರಂಭ ಆಯಿತು. 22ನೇ ತಾರೀಕು ಅವರು ಅಕ್ರಮವಾಗಿ ಪ್ರವೇಶವಾಗಿ ಅದರಲ್ಲಿ ಬಟ್ಟೆ ಬರೆಗಳನ್ನು ತಂದು ವಾಸಾದರು. ನಾವು ಅವತ್ತೇ ತುರ್ತು ಮೀಟಿಂಗ್ ಕರೆದು ಇದು ಸಂಬಂಧಪಟ್ಟ ಆರಕ್ಷಕ ಠಾಣೆಗೆ ದೂರು ಕೊಟ್ಟು ಮಾನ್ಯ DSP ಅವರು ನಮ್ಮನ್ನು ವಿಚಾರಣೆ ಮಾಡಿದರು. ಮಾಡುವಾಗ ಗೌರವಾನ್ವಿತ ಸದಸ್ಯರು ನಮಗೆ ಭಾಳ ಬೇಸರ ಆಗ್ತಾಯಿದೆ, ನಾವು 4 ಜನರ ಹೆಸರಲ್ಲಿ ನಾನು ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ PDO, ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಜಾತಿ ನಿಂದನೆ ಕೇಸ್ ಹಾಕಿದ್ರು. ಸರ್ಕಾರದ ವಿವಿಧ ಯೋಜನೆಯನ್ನ ಬಳಸಿಕೊಂಡು ತೆಕ್ಕಾರು ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಕಟ್ಟಿದ್ದು ತಮ್ಮ ಬಳಕೆಗೆ ಬರುವ ಮೊದಲೇ ಈ ಕಟ್ಟಡ ಪಂಚಾಯತ್ನ ಕೈ ತಪ್ಪುವ ಲಕ್ಷಣ ಕಂಡುಬರುತ್ತಿದೆ. ಊರಿಗೆಲ್ಲ ಬುದ್ಧಿ ಹೇಳುವ ಸ್ಥಳೀಯ ಅಧಿಕಾರಿಗಳು ಯಾರದ್ದೂ ಜಾಗದಲ್ಲಿ ಕಟ್ಟಡ ನಿರ್ಮಿಸಿ ಪೇಚಿಗೆ ಸಿಲುಕುವ ಲಕ್ಷಣದಲ್ಲಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್, ಪುತ್ತೂರು.